ಸಹೃದಯ ಬಂಧುಗಳೇ ನಮಸ್ಕಾರ. ಮಾನ್ಯ DVಜಿಯವರ ಮಂಕುತಿಮ್ಮನ ಕಗ್ಗದ ದಿನಕ್ಕೊಂದು ಕಗ್ಗ ಸರಳ ತಾತ್ಪರ್ಯದೊಂದಿಗೆ ನಾನು ಕರುಣಾಕರ ಬಳಕೋರು. ಬೆಳೆ ಹೊಳಪು ವಿಕಸನ ವಿಕಾರ ಸಂಭ್ರಮಗಳಲ್ಲಿ, ಬೆಳೆ ಹೊಳಪು ವಿಕಸನ ವಿಕಾರ ಸಂಭ್ರಮಗಳಲ್ಲಿ, ಬೆಳಕು ವೇಗಗಳೆನಿಪ ಕಾಲ ದಿಕ್ಕುಗಳ, ಬೆಳಕು ವೇಗಗಳೆನಿಪ ಕಾಲ ದಿಕ್ಕುಗಳ, ಚಲನೆಯಲ್ಲಿ ವಿಶ್ವ ಸಂಮೋಹನಗಳು ಎಲ್ಲವೂ, ಚಲನೆಯಲ್ಲಿ ವಿಶ್ವ ಸಂಮೋಹನಗಳು ಎಲ್ಲವೂ, ಆ ವಿಲಸಿತವು ಬೊಮ್ಮನದು, ಆ ವಿಲಸಿತವು ಬೊಮ್ಮನದು ಮಂಕುತಿಮ್ಮ. ಪೂಜ್ಯ DVಜಿಯವರು ತಾನು ಅನುಭವಿಸಿರುವಂಥ ಮಾತುಗಳನ್ನು ಈ ಕಗ್ಗದಲ್ಲಿ ವ್ಯಕ್ತಪಡಿಸುವುದನ್ನು ನಾವು ಕಾಣ್ಬೋದು. ಹುಟ್ಟು, ಬೆಳವಣಿಗೆ, ಸಾವು, ಅವುಗಳ ಆಳವಿಸ್ತಾರ ಅಳೆಯಲು ಅಸದಳ, ಅದು ಬಲು ಕಷ್ಟ. ಈ ಜಗತ್ತಿಗೆ ಒಂದು ಚಲನೆ ಇದೆ, ನಿರಂತರವಾಗಿ ಇದು ಕ್ರಿಯಾಶೀಲವಾಗಿರ್ತದೆ. ಇದಕ್ಕೆ ಕಾರಣವನ್ನು ನಾವು ಹುಡುಕೋದಾದರೆ ಯಾವುದೋ ಒಂದು ಶಕ್ತಿ, ಚೈತನ್ಯ, ಚೇತನ ಇದರ ಹಿಂದೆ ಇದೆ ಎಂಬ ನಂಬಿಕೆ ಸರ್ವರಲ್ಲಿಯೂ ಇದೆ. ಪ್ರಕೃತಿಯಲ್ಲಿರುವಂಥ ಎಲ್ಲ ಸಕಲ ಜೀವಿಗಳ ಮೂಲ ಶಕ್ತಿಯಾಗಿದೆ ಅದು. ಭೂಮಿಯಲ್ಲಿ ಹುಟ್ಟು, ಜೀವನ, ಮರಣ ಎಂಬ ಚಕ್ರವು ಎಲ್ಲ ಜೀವಿಗಳಲ್ಲಿ ಕೂಡ ಅಡಕವಾಗಿದೆ. ಉದಯ ರಾಗದಲ್ಲಿ ನೇಸರ ಬೆಳಕಿಗೆ ಚಿಗುರೊಡೆದು ಬೆಳೆಯುವ ಹಚ್ಚ ಹಸುರಿನ ಗಿಡ ಮರಗಳ ಪ್ರಕೃತಿಯ ವಿಹಂಗಮವಾದ ನೋಟ, ಸಾಸಿವೆಯಿಂದ ಮೊಳಕೆ ಒಡೆದು ಹೆಮ್ಮರವಾಗಿ ಬೆಳೆಯುವ ಗಗನದೆತ್ತರಕ್ಕೆ ಮುತ್ತಿಕ್ಕುವ ಮರಗಳು, ಹೀಗೆ ಸಹಸ್ರಾರು ಜಾತಿಯ ಜೀವಜಾಲದ ಮೂಲವೇ ಈ ಸೃಷ್ಟಿಯ ವಿಸ್ಮಯವಾಗಿದೆ ಅನ್ನೋದನ್ನು ಇಲ್ಲಿ ನಾವು ಕಾಣಬಹುದು. ಪ್ರಕೃತಿಯ ಮಡಿಲಲ್ಲಿರುವಂಥ ಪಂಚಭೂತಗಳಾಗಿರುವಂಥ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಇವು ಸಹಸ್ರಾರು ಜೀವಿಗಳ ಮೂಲವೇ ಆಗಿದ್ದಾವೆ. ಸೃಷ್ಟಿಯ ಕ್ರಿಯೆ ಕಾಲಚಕ್ರದಲ್ಲಿ ಒಂದು ಇನ್ನೊಂದಕ್ಕೆ, ಇನ್ನೊಂದು ಮತ್ತೊಂದಕ್ಕೆ ಕೊಂಡಿಯಾಗಿ ಹಗಲು ರಾತ್ರಿಯ ನಡುವೆ ಎಣಿಕೆ ಇಲ್ಲದಷ್ಟು ಪುಟಿದೇಳುವ ಜೀವ ಸಂಕುಲದ ಸೃಷ್ಟಿ. ಈ ಸೊಬಗ ನೋಡುವ ಪರಿ ಅಂತರಾತ್ಮದಲ್ಲಿ ಕಂಡರೆ ಈ ಸೃಷ್ಟಿಯ ಹಿಂದಿರುವ ಆ ಭಗವಂತನ ಲೀಲಾಜಾಲ ಅಮೋಘವಾದದ್ದು, ಅಭೇದ್ಯವಾದದ್ದು ಅಂತ ನಮ್ಮ ಅನುಭವಕ್ಕೆ ಬರ್ತದೆ. ಈ ಜಗದೇ ಇರುವ ಯಾವ ಲವಣವೂ ನಿರರ್ಥಕವಲ್ಲ. ಅಂದರೆ ಯಾವುದೇ ಒಂದು ಸಣ್ಣ ಕಣವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದು ಈ ಭೂಮಿಯಲ್ಲಿ, ಈ ಪ್ರಕೃತಿಯಲ್ಲಿ ಯಾವುದು ಇಲ್ಲಿ ವ್ಯರ್ಥ ಅಂತಿಲ್ಲ. ಅದು ಸೃಷ್ಟಿಯ ವೈಚಿತ್ರ್ಯವೋ ಅಂತ ನೋಡಿದರೆ ನಮಗೆಲ್ಲವೂ ಕೂಡ ಆಶ್ಚರ್ಯವಾಗಿಯೇ ಕಾಣುತ್ತದೆ. ಈ ಕಗ್ಗದಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರುವಂಥದ್ದು ಬೆಳವಣಿಗೆ, ಪ್ರಕಾಶ, ಪ್ರಗತಿ, ಸಂಭ್ರಮ, ಸಡಗರ, ಬೆಳಕು, ಹೀಗೆ ಅದರ ವೇಗ ಕಾಲಗಳು ದಿಕ್ಕುಗಳಂತೆ ಸಂಚರಿಸುತ್ತಾ ಹೋಗ್ತದೆ. ಕಾಲದಲ್ಲಿ ಜಗತ್ತು ಜ್ಞಾನಗಳ ವೇಗವನ್ನು ಹೆಚ್ಚಿಸುತ್ತದೆ. ಸೃಷ್ಟಿ ಸ್ಥಿತಿ ಲಯಗಳ ನಡುವೆ ಸಾಗುತ್ತಾ ಕ್ರಿಯೆಯಿಂದ ಈ ಜಗತ್ತು ಕೂಡಿದೆ. ಚಲನೆಯ ಸಂಮೋಹನವೆಲ್ಲವೂ ವಿಲಸಿತವಾದಂಥ ಅದ್ಭುತವಾದಂಥ ಶಕ್ತಿಯೇ ಬೊಮ್ಮನ, ಅಂದರೆ ಬ್ರಹ್ಮನ ಕೈಚಳಕವೇ ಲೀಲಾವಳಿಯಾಗಿದೆ. ಹೀಗೆ ಸಕಲ ಜೀವಿಗಳ ಸೃಷ್ಟಿಯ ಹಿಂದೆ ವಿಕಸನವಿದೆ. ಜಗತ್ತಿನ ವೇಗ, ಬೆಳಕಿನ ಆಕರ್ಷಣೆ ಎಲ್ಲವೂ ಕೂಡ ಆ ಬ್ರಹ್ಮದೇವನ ವಿಲಾಸದಿಂದಲೇ ಸಾಧ್ಯವಾಗಿದ್ದು ಎನ್ನುವುದನ್ನು ಮಾನ್ಯ DVಜಿಯವರು ಈ ಕಗ್ಗದ ಮೂಲಕ ಪ್ರಸ್ತುತಪಡಿಸುವುದನ್ನು ನಾವು ಕಾಣಬಹುದು. ಬಂಧುಗಳೇ, ಪ್ರಕೃತಿಯ ನಡುವೆ ನಾವಿರುವಾಗ ಸಂಪತ್ತನ್ನು ಹಾಗೆ ಬಿಟ್ಟು, ಅಂದರೆ ಇಲ್ಲಿರುವ ಸಂಪತ್ತು ನಾವು ಆನಂದಿಸಬೇಕು, ನಾವು ಅನುಭವಿಸಬೇಕು, ಖುಷಿಯನ್ನು ಪಡಬೇಕು, ಸಂಭ್ರಮವನ್ನು ಅನುಭವಿಸಬೇಕು. ಆದರೆ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಕೇವಲ ನಾವಷ್ಟೇ ಸ್ವಾರ್ಥಿಗಳಾಗಿ ಅನುಭವಿಸುವುದಲ್ಲ, ಮುಂದಿನ ಪೀಳಿಗೆಗೂ ಕೂಡ ಉಳಿಸೋಣ. ಸೃಷ್ಟಿಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾಳೆ ಇನ್ನೊಂದು ಕಗ್ಗದೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿ ತನಕ ನಮಸ್ಕಾರ.